ಸಲಿಂಗಕಾಮದ ವಿಡಿಯೋವನ್ನ ಮುಂದಿಟ್ಕೊಂಡು ಮಂಗಳೂರಿನ ಉದ್ಯಮಿಯೊಬ್ಬರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಬರೋಬ್ಬರಿ 2,77,00,000 ರೂಪಾಯಿ ಹಣವನ್ನ ವಸೂಲಿ ಮಾಡಿದ ಪ್ರಕರಣದ ಇಬ್ಬರು ಆರೋಪಿಗಳಿಗೂ ಕೂಡ ನ್ಯಾಯಾಲಯ ಇವತ್ತು ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಮಂಗಳೂರಿನ ಉದ್ಯಮಿಗೆ ಸಲಿಂಗಕಾಮದ ವಿಡಿಯೋವನ್ನ ಮುಂದಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿದ ಪ್ರಕರಣ ಏನಿದೆ 2,77,00,000 ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದು ಕಳೆದ ವಾರ ಕೇಸ್ ಆಯಿತು, ಪ್ರಕರಣ ದಾಖಲಾಗಿತ್ತು. ಉದ್ಯಮಿಯ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ನಿಜಾಮ್ ಮತ್ತು ಜಿತೇಶ್ ಇವರ ವಿರುದ್ಧ ಉರುವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಉದ್ಯಮಿ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ನಿಜಾಮ್, ಇಬ್ರಾಹಿಂ ಮತ್ತು ಜಿತೇಶ್ ಅವರನ್ನು ಬಂಧಿಸಿ ಮಾನ್ಯ ಪ್ರಧಾನ ಸಿಜೆಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿಗಳನ್ನು ಆರಂಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು. ಆ ಬಳಿಕ ಈಗ ಪ್ರಸ್ತುತ ಆರೋಪಿಗಳ ಪರವಾಗಿ ಮಂಡಿಸಲಾದ ವಾದಗಳನ್ನು ಪರಿಗಣಿಸಿರುವ ಮಾನ್ಯ ನ್ಯಾಯಾಲಯ ಇಬ್ಬರು ಆರೋಪಿಗಳಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಆರೋಪಿ ನಿಜಾಮ್ ಇಬ್ರಾಹಿಂ ಪರವಾಗಿ ನ್ಯಾಯವಾದಿ ಜೀಶನ್ ಅಲಿ ಸುರತ್ಕಲ್ ಹಾಗೆಯೇ ಯುವ ನ್ಯಾಯವಾದಿ ತಾಜುದ್ದೀನ್ ವಾದವನ್ನು ಮಂಡಿಸಿದರು ನಿಜಾಮ್ ಪರವಾಗಿ. ಇನ್ನು ಜಿತೇಶ್ ಅವರ ಪರವಾಗಿ ನ್ಯಾಯವಾದಿ ವಿಕ್ರಮ್ ವಾದವನ್ನು ಮಂಡಿಸಿದರು. ನೋಡಿ, ಒಂದೊಂದು ಸಲ ಪ್ರಕರಣ ಹೇಗಾಗುತ್ತೆ ಅಂತ ಹೇಳಿದರೆ ಕೇಸು ಸ್ಟ್ಯಾಂಡ್ ಆಗಲ್ಲ. ಇಲ್ಲಿ ಪೊಲೀಸರು ಕೇಸ್ ದಾಖಲಿಸ್ಕೊಳ್ತಾರೆ, ಆನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರ ಲಾಯರ್ ಮೂಲಕ ಅವರ ವಾದವನ್ನು ಮಂಡಿಸುವಂತಹ ಒಂದು ಹಕ್ಕು ಇದೆ. ಸೊ ಈ ಪ್ರಕರಣದಲ್ಲಿ ಹಣ ಕೊಟ್ಟಿದ್ದಾರೆ, ನನಗೆ ಮೋಸ ಆಗಿದೆ, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಉದ್ಯಮಿ ಎಲ್ಲ ಹೇಳಿದರು ಆರಂಭದಲ್ಲಿ ಜಿತೇಶ್ ಸತ್ತಿದ್ದಾನೆ ಅಂತೆಲ್ಲ ಹೇಳಿ ನನ್ನ ಹತ್ರ ಇಷ್ಟಿಷ್ಟು ಕೋಟಿಯನ್ನು ಪಡ್ಕೊಂಡ್ರು. ಸೊ ಇಲ್ಲಿ ಕೋರ್ಟು ಪ್ರೂಫ್ ಕೇಳುತ್ತೆ ಅಥವಾ ಇನ್ಯಾವುದೋ ವಿಚಾರಗಳೆಲ್ಲ ಕೂಡ ಇರುತ್ತೆ. ಸೊ ಅದನ್ನು ಏನು ನೀಡೋದಕ್ಕೆ ವಿಫಲ ಆದಾಗ ಇಲ್ಲಿ ಜಾಮೀನು ಮಂಜೂರು ಆಗುವಂಥದ್ದು. ಈ ಪ್ರಕರಣದಲ್ಲಿ ನಾವು ಗಮನಿಸಬೇಕು, ಒಂದೇ ವಾರದ ಅವಧಿಯಲ್ಲಿ ಇಬ್ಬರಿಗೂ ಕೂಡ ನಿಜಾಮ್ ಇಬ್ರಾಹಿಂ ಮತ್ತು ಜಿತೇಶ್ ಇಬ್ಬರಿಗೂ ಕೂಡ ಈಗ ಕೋರ್ಟು ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿ ತೀರ್ಪನ್ನು ಕೊಟ್ಟಿದೆ.